ಇವರು ಕಂಬಳ ಕ್ಷೇತ್ರದ ಚಾಲೆಂಜಿಂಗ್ ಸ್ಟಾರ್, ಕಂಬಳ ಕ್ಷೇತ್ರದ ಬ್ಯಾಲೆನ್ಸಿಂಗ್ ಸ್ಟಾರ್ ಕೂಡ ಹೌದು. ಅಡ್ಡ ಹಲಗೆಯಲ್ಲಿ ಅತ್ಯದ್ಭುತವಾದಂತಹ ಸಾಧನೆಯನ್ನು ಗೈದಿರುವಂಥವರು. ಕಳೆದ ವರ್ಷದ ಅಡ್ಡ ಹಲಗೆಯ ಚಾಂಪಿಯನ್ ಕೋಣಗಳ ಜೊತೆಗೆ ಚಾಂಪಿಯನ್ ಓಟಗಾರ ಅಂತ ಅನ್ನಿಸಿಕೊಂಡವರು. 54 ವಯಸ್ಸಾಗಿದ್ದರೂ ಕೂಡ ತನ್ನ ಓಟದಲ್ಲಿ ಅಥವಾ ತನ್ನ ಬ್ಯಾಲೆನ್ಸ್ನಲ್ಲಿ ಎಲ್ಲೂ ಕೂಡ ತಪ್ಪದೆ ತಂಡಕ್ಕೆ ನಿರಂತರವಾಗಿ ಮೆಡಲ್ಗಳನ್ನು ತಂದು ಕೊಡ್ತಾ ಇರುವಂತಹ ಓಟಗಾರ 54 ವರ್ಷದ ಗಂಗಯ್ಯ ಪೂಜಾರಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಬೆಂಗಳೂರಿಗೆ ಬಂದಿರಿ, ಏನು ಅನಿಸುತ್ತೆ? ಬೆಂಗಳೂರಿನಲ್ಲಿ ಐತಿಹಾಸಿಕ ಕಂಬಳ ಅನ್ನುವಂತಹ ಹೆಸರುವಾಸಿ, ಏನು ಅನಿಸುತ್ತೆ? ಐತಿಹಾಸ ಕಂಬಳ ಒಳ್ಳೆಯದು. ನಮಗೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬೆಂಗಳೂರು ಬಂದು ಒಂದು ಕಂಬಳ 4 ಮೆಡ್ಲು ಆಗಬೇಕು ಒಂದು ಆಸೆ ಉಂಟು ನಮಗೆ. ಮೆಡ್ಲು ಆಗ್ತದೆ, ಆಗಬೇಕು, ಅದೊಂದು ಆ ಸಂದರ್ಭ ನಮಗೆ ಇದಾಗಿದೆ. ನಿಮ್ಮ ತಂಡದ ಬಗ್ಗೆ, ನಿಮ್ಮ ಮಾಲೀಕರ ಬಗ್ಗೆ ಮತ್ತು ಇಡೀ ತಂಡದ ಒಂದು ಹೊಂದಾಣಿಕೆಯ ಬಗ್ಗೆ? ಈ ತಂಡದ ಹೊಂದಾಣಿಕೆ, ನಮ್ಮ ತಂಡದವರು ಎಲ್ಲ ಒಳ್ಳೆಯವರೇ, ನಮ್ಮ ಬೇಕಾದವರೇ, ನಮಗೆಲ್ಲ ಸಂತೋಷದ ಆಗ್ತದೆ. ಎಲ್ಲ ಇದರಲ್ಲಿ ತೊಂದರೆ ಇಲ್ಲ. ನಮ್ಮ ದಣಿಯವರು ಸಹ ಎಲ್ಲರಿಗೆ ಬೇಕಾದವರಿಗೆ ಏನೂ ತೊಂದರೆ ಇಲ್ಲ. ನಮಗೆ ಒಳ್ಳೆ ದಣಿ ಸಿಕ್ಕಿದ್ದಾರೆ. ನಿಮಗೀಗ 54 ವರ್ಷ, ನೀವು ಮೊದಲ ಬಾರಿಗೆ ಕಂಬಳದ ಕರೆಯಲ್ಲಿ ಹೆಜ್ಜೆ ಇಟ್ಟಿದ್ದು ಯಾವಾಗ? ನಾನು ಕಂಬಳ ಹೆಜ್ಜೆ ಇಟ್ಟದ್ದು ಒಂದು 18-15 ವರ್ಷದಲ್ಲಿ ಹೆಜ್ಜೆ ಇಟ್ಟಿದ್ದೇನೆ. 15 ವರ್ಷದಲ್ಲಿ? ಹೌದು. ಅಂದರೆ 14 ವರ್ಷದಲ್ಲಿ ಹೆಜ್ಜೆ ಇಟ್ಟಿದ್ದೇನೆ. ಈಗ 40 ವರ್ಷ? 54 ವರ್ಷ ಈಗ. ಅಲ್ಲ, ಒಟ್ಟು ಅನುಭವ? ಹೌದು, ಒಂದು 40 ವರ್ಷದ ಅನುಭವ ಉಂಟು. ಓಕೆ. ಅಂದಿನ ಕಂಬಳಕ್ಕೂ ಇಂದಿನ ಕಂಬಳಕ್ಕೂ ಬಹಳಷ್ಟು ಬದಲಾವಣೆಗಳಿದ್ದಾವೆ. ಅಂದಿನ ಕಂಬಳದಲ್ಲಿ ಫ್ರೈದು ಕೊಡುವುದು ಒಂದು ಸ್ಟೀಲ್ ಕಪ್ಪು, ಲೋಟೆ ಮತ್ತು ಬಾಳೆ ಗೊನೆ ಇತ್ತು ನಾನು ಓಡಿಸುವಾಗ. ಈಗೆಲ್ಲ ಚಿನ್ನ ಆಗಿದೆ, 1 ಪೌಂಡ್ 2 ಪೌಂಡ್ ಚಿನ್ನ ಆಗಿದೆ. ಆಗೆಲ್ಲ ಹಾಗೆ ಇತ್ತಿಲ್ಲ. ಈ ಬ್ಯಾಲೆನ್ಸ್ ಮಾಡೋದು ಅಡ್ಡ ಹಲಗೆ ಎಷ್ಟು ಕಷ್ಟ ಸರ್? ಅಡ್ಡಲಿಗೆ ಬ್ಯಾಲೆನ್ಸ್ ಮಾತ್ರ ಕೋಣ ಒಂದೇ ಸರಿಯಾಗಿ ಇರಬೇಕು. ಒಂದು ಕಡೆ ಈಚೆ ಆದರೆ ಒಂದು ಕಡೆ ಈಚೆ ಆದರೆ ಸರಿ ಆಗುವುದಿಲ್ಲ. ನಾವು ಸಹ ಅದನ್ನು ನೋಡಿಕೊಂಡು ಓಡಿಸಬೇಕು. ನಮ್ಮ ಸಹ ಪ್ರಯತ್ನ ಬೇಕು, ಅದು ಸಹ ಓಡಬೇಕು. ನೀವು ಮೊದಲಿಗೆ ಅಡ್ಡ ಹಲಗೆಯಲ್ಲಿ ಓಡ್ತಾ ಇದ್ದೀರಾ? ಮೊದಲು ಓಟಗಾರ ಆಗಿದ್ದು ನಂತರ ಅಡ್ಡ ಹಲಗೆ? ಮೊದಲು ನಾನು ಗದ್ದೆಯಲ್ಲಿ ನಮ್ಮ ತಂದೆ ಓಡಿಸುವಾಗ ನಾವು ಅದರಲ್ಲಿ ಕೂತ್ಕೊಂಡು ಮತ್ತೆ ಅದಕ್ಕೆ ನಮ್ಮ ತಂದೆ ಒಮ್ಮೆ ಗದ್ದೆ ಇದು ಮಾಡಿ ಓಡಿಸುತ್ತಿದ್ದರು. ಆಮೇಲೆ ನಾವು ಸಹ ಅದರ ಗದ್ದೆ ನಾನು ಓಡಿಸಿದಂತೆ ನಾನು ಹೋದೆ. ಅದಕ್ಕೆ ನಾನು ಅದರಲ್ಲಿ ಗದ್ದೆಯಲ್ಲಿ ಓಡಿಸೋಕ್ಕೆ ಕಲಿಸೋದು. ಅದರಲ್ಲೇ? ಹೌದೌದು. ಮತ್ತು ಯಾರು ಇದು ಕೊಟ್ಟದಲ್ಲ ನಮಗೆ. ಯಾರು? ಇಲ್ಲ, ಗುರು ಯಾರಿಲ್ಲ, ನೀವೇ ಗುರು? ನಾನು. ಓಕೆ. ಇವತ್ತಿನ ಯುವಕರು ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಬಹಳಷ್ಟು ಜನ ಯುವಕರಿದ್ದಾರೆ. ಯುವಕರಿಗೆ ಏನು ಹೇಳ್ತೀರಿ? ಅವರಿಗೆ ಚಾಲೆಂಜ್ ಅಂತ ನಾವು ಅವ್ರಿಗೆ ಹೇಳ್ಕೊಡ್ತೇವೆ. ನೀವು ಸಹ ಹೀಗೆ ಓಡಿಸ್ಬೇಕು, ನಾವು ಹೇಗೆ ಓಡಿಸ್ತೇವೆ ನೀವು ಸಹ ಕಲಿಬೇಕು. ನಮ್ಮಲ್ಲಿ ಕಲಿಯುವವರು ಯಾರಿಲ್ಲ. ನಾವು ಕರೀತೇವೆ, ಬನ್ನಿ ನಮ್ಮೊಟ್ಟಿಗೆ ಬನ್ನಿ, ನಾವು ಕಲಿಸ್ತೇವೆ ಅಂತ ಹೇಳ್ತೇವೆ. ಯಾರು ಬರುವುದಿಲ್ಲ. ಮನೆಯಲ್ಲಿ ಯಾರಿರೋದು? ಮನೆಯಲ್ಲಿ ನಮ್ಮ ಮಗ ಇದ್ದ, ಮತ್ತೆ ಮನೆ ಹತ್ತಿರದವ್ರಿಗೆ ಮಗ ಒಬ್ಬ ಇಲ್ಲದೆ ಇದ್ದಾನೆ. ಓಡ್ತಾರಾ? ಇಲ್ಲ, ಅವರು ಮಂಗಳೂರಲ್ಲಿ ಇರುವುದು. ಇಲ್ಲ. ನಿಮ್ಮ ರೀತಿಯಲ್ಲಿ ಮಗನಿಗೆ ಆಸಕ್ತಿ ಇಲ್ಲ? ಆಸಕ್ತಿ ಉಂಟು, ಕಂಬಳದ ಆಸಕ್ತಿ ಫುಲ್ ಉಂಟು. ಮತ್ತೆ ಇನ್ನೂ ಅವರಿಗೆಲ್ಲ ಆಗಕ್ಕಿಲ್ಲ ಅದು ಓಡಿಸಲಿಕ್ಕೆ ಎಲ್ಲ. ಈಗ ತುಂಬ ಒಂದು ದೊಡ್ಡ ಮಾತಿದೆ, ಕಂಬಳ ಓಟಗಾರನಿಗೂ ಮತ್ತು ಕಂಬಳದ ಕೋಣಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ. ನೀವು ಈ ಕೋಣಗಳ ಜೊತೆಗೆ ಏನು ಮಾತಾಡ್ತೀರಿ? ನಮ್ಮ ಕೋಣ ಅದು ಕುಟ್ಟಿ, ಅದು ಕಾಲ ಅಂತ, ಅದು ಕುಟ್ಟಿ ಬಹಳ ಎಲ್ಲ ಮೆಡ್ಲು ತುಂಬ ಮಾಡಿದೆ. ಒಂದು 500 ಮೆಡ್ಲು ಮಾಡ್ಬೋದಿತ್ತು. ಮತ್ತು ಆವು ಮೆಡ್ಲಾವು ಒಂದು ಕಾಟಿ ರಾಜೆ ಇತ್ತು. 4 ವರ್ಷದಕ್ಕೆ ಮೆಡ್ಲು ಮಲ್ತದುಂಡೆ. ಚಾಂಪಿಯನ್ ಆತನು 10 ಮೆಡ್ಲು ಮಲ್ತದೆ. ಫಸ್ಟ್ ಮೆಡ್ಲೆ ಮಲ್ತದುಂಡೆ. ಅಂಚೆ ಪುನಃ ಎರಲೇಡ ಬಾರಿ ಪ್ರೀತಿಯನ್ನು ಕಾಟಿ ಬಂಡ ಬಂಗಾರದ ಕಾಟಿ ಅವು ಏನು ಕುಡ್ಲಾಡು ಬೂರ್ದಿತ್ತಲ್ಲ ಇವರು ಬತ್ತದ ಮೆಡ್ಲು ಮಲ್ದನು. ಕರೆಕ್ಟ್ ಕಾಲ ಅಂಶ ಬತ್ತದ ಇವರು ಫಸ್ಟ್ ಮೆಡ್ಲು ಮಲ್ದನು. ಪಲಾಯ್ ಡಿಜ್ಜಿನಿಲ್ಲ ಮೆಡ್ಲು ಮಲ್ತದೆ. ಅದಕ್ಕೆ ಭಾರಿ ಪ್ರೀತಿ. ಕಾಟಿಡಲ್ಲ ಆಡಲ್ಲ ಪ್ರೀತಿ. ಆ ಕ್ಷಣ ನೀವು ಅಡ್ಡ ಹಲಗೆಯಿಂದ ಬಿದ್ದ ನಂತರ ಅಡ್ಡ ಹಲಗೆಯಲ್ಲಿ ಯಾರು ಇಲ್ಲದಿದ್ರು ಅವರು ಓಡಿ ಗುರಿ ಮುಟ್ಟಿದ್ರು. ಹೌದೌದು, ಅದೇ ಅದು ನನಗೆ ಸಂತೋಷ. ಈಗ ಅದರಲ್ಲಿ ಓಡಿ ಬಂತಲ್ಲ, ನಾನು ಇಲ್ಲದಿದ್ದರೂ ಬಂತಲ್ಲ ಅಲ್ಲಿಗೆ, ಅದು ಬಹಳ ಖುಷಿ ನನಗೆ. ಓಕೆ. ನೀವು ಇವರಿಬ್ಬರ ಸ್ಪೆಷಾಲಿಟಿಯ ಬಗ್ಗೆ ಏನು ಹೇಳ್ತೀರಿ? ಸ್ಪೆಷಾಲಿಟಿ ಬಗ್ಗೆ ಅಂದರೆ ಎಂತ ಹೇಳೋದು, ವಿಶೇಷ ನಡದಲ್ಲ ಇವು ಒಂಚೂರು ಅಂಚಿ ಗಿಡಪನಾಗ ಹೊತ್ತನಾಗ ಆಫುಂಡು ಅಂಚ ದಿಪ್ಪನಾಗ ಒಂಚೂರು ಜಾಗ್ರತೆ ಮಲ್ಪಡ ನಮ್ಮಲ್ಲ. ಜಾಗ್ರತೆ ಅಂತ ಪ್ರಾಣ ಕುದ್ದಿ ಮಾಲ್ತದೆ ಇಟ್ಟಿಗೆ ಪಲಾಯ್ಡು ಬೂರನ್ನೆಲ್ಲ ಬೇರು ಪಾಸ್ ಆವಂದುಂಡು ಅಂಚಾಯ್ತು. ನಂಚ ಅದು ಒಂಚೂರು ತೊಂದರೆ ಬಂತ ಬರ್ಪುಂಡು. ಜಾಗ್ರತೆ ಮುಖ್ಯ ನಂಗೆ ನಂದು ಒಂಚೂರು ಪ್ರಯತ್ನ ಬರೋಡಾಪುಂಡು. ಈರು ಬೂರಂದು ಲೆಕ್ಕ ಎರುಕುಲ್ಲ ಇರೇನು ಕಾಪಾಡುವ ಕೆಲಸ ಎಲ್ಲ ಸರ್ತಿ ಕಾಪಾಡುವ ಅವು ಎಂಕ್ಳಿಗೆ ಜೀವನ ಇಕ್ಕಲ್ ಕಾಪಾಬೋದು ಎಂಕ್ಳ ಪರವಾಸ ಉಂಡೆ.
ನೀವೀಗ ಇಷ್ಟು ನಿರಂತರವಾದಂಥ ಕಂಬಳದ ಸೇವೆಯನ್ನು ಮಾಡ್ತಾ ಇದ್ದೀರಿ, ಮನೆಯಲ್ಲಿ ನಿಮಗೆ ಸಾಥ್ ಹೇಗಿದೆ? ಮನೆಯಲ್ಲಿ ತೊಂದರೆ ಇಲ್ಲ, ಹೋಗಿ ಕಂಬಳಕ್ಕೆ ಹೋಗಿ ಅಂತ ಹೇಳ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ, ಏನು ತೊಂದರೆ ಏನಿಲ್ಲ ಇಲ್ಲ ಏನು ತೊಂದರೆ ಇಲ್ಲ. ಏನಿಲ್ಲ. ಓಕೆ, ಕಂಬಳ ಕ್ಷೇತ್ರದ ಬಹುದೊಡ್ಡ ಸಾಧಕನಾಗಿ ಇದ್ದೀರಿ, ಬಹಳಷ್ಟು ಜನರಿಗೆ ಪ್ರೇರಣಾದಾಯಿ ಕೆಲಸವನ್ನು ಮಾಡಿದ್ದೀರಿ, ಬಹಳಷ್ಟು ಅತ್ಯದ್ಭುತವಾದಂತಹ ಯುವಕರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಇದು ಗಂಗಯ್ಯ ಪೂಜಾರಿ ಅವರು ಮಾತನಾಡಿರುವಂಥದ್ದು. ಅವರು ಹೇಳಿದಂತಹ ಒಂದು ಮಾತು ನನಗೆ ಇಲ್ಲಿರುವಂತಹ ಕೋಣಗಳು ಅಂತ ಹೇಳಿದರೆ ಅಚ್ಚುಮೆಚ್ಚು. ನಾನು ಅಡ್ಡ ಪಲೈ ಅಂದರೆ ಅಡ್ಡ ಹಲಗೆಯಿಂದ ಕೆಳಗೆ ಬಿದ್ದಾಗಲೂ ಕೂಡ ಕೋಣಗಳು ನನ್ನನ್ನು ಸೋಲಿಸಲಿಲ್ಲ. ಯಾಕೆಂತಂದರೆ ಕೋಣಗಳು ಗುರಿಯನ್ನು ಮುಟ್ಟಿ ನನ್ನನ್ನು, ನಾನು ಕರೆಯಲ್ಲೇ ಬಿದ್ದಿದ್ದರೂ ಕೂಡ ನನ್ನನ್ನು ಗೆಲ್ಲಿಸಿ ನನಗೆ ಚಿನ್ನದ ಮೆಡಲನ್ನು ತೊಡಿಸಿದ್ದಾರೆ ಅನ್ನುವಂತಹ ಹೆಗ್ಗಳಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಇದು ಕೋಣ ಮತ್ತು ಓಟಗಾರನ ನಡುವಿನ ಅವಿನಾಭಾವ ಸಂಬಂಧ, ಇದು ಕೋಣ ಮತ್ತು ಓಟಗಾರನ ನಡುವೆ ಇರುವಂತಹ ಒಂದು ಬಾಂಧವ್ಯ ಮತ್ತು ಹೊಂದಾಣಿಕೆ. ಇದಕ್ಕೆ ಹೇಳೋದು ಕಂಬಳ, ನಮ್ಮ ಊರಿನ ಕಂಬಳ ಅಂತ ಹೇಳಿದರೆ ಕೇವಲ ಒಂದು ಮನುಷ್ಯ ಒಂದು ಪ್ರಾಣಿಯ ನಡುವಿನ ಒಡನಾಟ ಅಲ್ಲ, ಅದು ಮನುಷ್ಯ ಮತ್ತು ಪ್ರಾಣಿಯ ನಡುವಿನ ಕುಟುಂಬದ ರೀತಿಯಾದಂತಹ ಅವಿನಾಭಾವ ಸಂಬಂಧ ಅನ್ನೋದಕ್ಕೆ ಇವರ ಮಾತುಗಳೇ ಸಾಕ್ಷಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂಜು ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.